ನಮಸ್ಕಾರ ಸ್ನೇಹಿತರೆ, ಭಕ್ತಿಭಾವ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಚನ ಶ್ರೀದೇವಿ ಮಹಾತ್ಮೆಯ 6ನೇ ಅಧ್ಯಾಯವನ್ನು ಮುಂದುವರಿಸುತ್ತಿದ್ದೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಕೊಡಿ. ಇಂಥ ಗೊಡ್ಡು ಬೆದರಿಕೆಗಳು ಪರಾಶಕ್ತಿಯು ಜಗದಾಂಬೆಯೂ ಆದ ದೇವಿಯ ಮುಂದೆ ನಡೆಯುವವೇ? ದೇವಿಯು ಅವನನ್ನು ಕುರಿತು, ಎಲವೋ ಚಕ್ಷುರಾಕ್ಯನೇ, ಕೇಳಿಲ್ಲಿ, ನಾನು ಈ ಜಗತ್ತಿನ ಒಡೆಯಳು. ಹರಿಹರ ಬ್ರಹ್ಮಾದಿಗಳೆಲ್ಲರೂ ನನ್ನನ್ನು ಈ ಜಗತ್ತಿನ ಸ್ವಾಮಿನಿ ಎಂದೇ ತಿಳಿದು ಭಜಿಸುತ್ತಿದ್ದಾರೆ. ಭಕ್ತರಿಗೆ ಬೇಡಿದುದನ್ನು ನೀಡುವೆ, ದುಷ್ಟರನ್ನು ನಾಶ ಮಾಡುವೆ. ಎಲವೋ ದುಷ್ಟ, ಇನ್ನೇನು ಹೇಳಲಿ? ನನ್ನ ಹೆಸರು ಶಾಂಭವಿ ಎಂದು. ಅನಂತ ವೇದಗಳು ನನ್ನನ್ನು ಕಂಡಿಲ್ಲ. ನನ್ನ ದೃಷ್ಟಿ ಮಾತ್ರದಿಂದ ಸೃಷ್ಟಿಯೂ ಲಯವೂ ಆಗುತ್ತದೆ. ನಿನ್ನನ್ನು ಕೊಲ್ಲಲು ದೇವತೆಗಳು ನನ್ನನ್ನು ಕರೆದು ತಂದಿದ್ದಾರೆ. ಇನ್ನು ಮಾತೇಕೆ? ನಿನ್ನನ್ನು ಕೊಲ್ಲುವೆ ಎಂದು ನುಡಿದು ದೇವಿಯು ಅವನನ್ನು ಬಾಣದಿಂದ ಹೊಡೆದಳು. ಅದಕ್ಕೆ ರಾಕ್ಷಸನು, ನೀನು ಸುಳ್ಳು ಹೇಳುತ್ತಿರುವೆ. ಜಗತ್ತಿಗೆ ನೀನು ಹೇಗೆ ಒಡೆತೆಯಾಗುವೆ? ಮಹಿಷಾಸುರನಲ್ಲದೆ ಬೇರೆ ಯಾರೂ ಈ ಜಗತ್ತಿಗೆ ಒಡೆಯರು. ಶಿಕ್ಷೆ, ರಕ್ಷಣೆ ಇವೆಲ್ಲದಕ್ಕೂ ನಾವೇ ಒಡೆಯರು ಎಂದು ಶಾಂಭವಿಯ ಮುಖದ ಮೇಲೆ ಬಾಣವರ್ಷವನ್ನು ಸುರಿಸಿದನು. ಶಾಂಭವಿಯು ಅವನ ಬಾಣಗಳನ್ನು ಕತ್ತರಿಸಿದಳು. ಕುದುರೆಗಳನ್ನು ಕೆಳಗುರುಳಿಸಿದಳು. ಆನೆಗಳನ್ನು ಯಮ ಸದನಕ್ಕೆ ಅಟ್ಟಿದಳು. ಸಾರಥಿಯ ದೇಹವು ನೆಲದ ಮೇಲೆ ಉರುಳಿತು. ರಥಿಕರ ಕಿರೀಟಗಳು ಚೂರು ಚೂರಾಗಿ ಚೆಲ್ಲಾಡಿದವು. ರಾಕ್ಷಸನ ಕವಚವು ಒಡೆದು ಅವನ ಎದೆಗೆ ಶರವು ತಾಗಿ ಭೂಮಿಯ ಮೇಲಿನ ಪರ್ವತವು ಒಡೆಯುವಂತೆ ಎದೆ ರಕ್ತವು ನದಿಯಂತೆ ಹರಿಯಿತು. ರಾಕ್ಷಸನು ನೊಂದು ಕೋಪದಿಂದ ಖಡ್ಗವನ್ನು ಹಿಡಿದು ಪ್ರಯೋಗಿಸಿ ಸಿಂಹವನ್ನು ಮೆಟ್ಟಿದನು. ಆ ಖಡ್ಗವು ದೇವಿಯ ಕಿರೀಟದ ಕಡೆ ಹೊರಟಿತು. ದೇವಿಯು ಅದನ್ನು 100 ಶರಗಳಿಂದ ತುಂಡರಿಸಿದಳು. ರಾಕ್ಷಸನು ಗರ್ಜಿಸುತ್ತಾ ಶೂಲ ಹಿಡಿದು ದೇವಿಯನ್ನು ಇರಿಯಲು ಬಂದನು. ದೇವಿಯು ತನ್ನ ಮಹಾಶೂಲದಿಂದ ಅವನ ಶೂಲವನ್ನು ಮುರಿದು ಹಾಕಿದಳು. ಆಗ ರಾಕ್ಷಸನು ಮತ್ತೆ ಬಿಲ್ಲನ್ನು ಹಿಡಿದು ಅಸಂಖ್ಯಾತವಾದ ಬಾಣಗಳನ್ನು ದೇವಿಯ ಮೇಲೆ ಮಳೆಯಂತೆ ಸುರಿಸಿದನು. ಆ ಬಾಣಗಳೆಲ್ಲವೂ ಬಂದು ದೇವಿಯನ್ನು ಮುತ್ತಿದವು. ಪರಾಂಬೆಯು ಅವುಗಳನ್ನು ಕೊಚ್ಚಿ ಹಾಕಿದಳು. ತನ್ನ ಕೂರ್ಗಣೆಗಳಿಂದ ರಾಕ್ಷಸರನ್ನ ಭೂಗತ ಮಾಡಿದಳು. ಅಕ್ಕಪಕ್ಕಗಳಲ್ಲಿ ನುಗ್ಗಿ ಬಂದ ರಾಕ್ಷಸ ರಾಜರನ್ನು ಸೀಳಿ ಹಾಕಿದಳು. ಇದನ್ನು ನೋಡಿ ಚಕ್ಷುರಾಕ್ಯನು, ಈ ಹೆಂಗಸು ನಮ್ಮ ಮಾನವನ್ನು ತೆಗೆದಳು, ನಾನು ಇವಳ ಗೌರವವನ್ನು ತೆಗೆಯುವೆನೆಂದು ಮಾಯೆಯನ್ನು ಕವಿಸಿದನು. ಮಾಯೆಯಿಂದ ಅಸಂಖ್ಯಾತ ಬರ ಸಿಡಿಲುಗಳು ಸಿಡಿದವು. ಒಡನೆ ಸಹಸ್ರಾರು ಸಂಖ್ಯೆಯಲ್ಲಿ ರಾಕ್ಷಸ ವೀರರು, ವೃಕ್ಷ, ಸಿಂಹ, ಶರಭ, ಸರ್ಪಾದಿಗಳು ಬಂದು ದೇವಿಯನ್ನು ಮುತ್ತಿದವು. ಕತ್ತಲೆ ಮುಸುಕಿತು. ಮಳೆ ಸುರಿಯತೊಡಗಿತು. ಬಿರುಗಾಳಿ ಬರ್ರನೆ ಬೀಸಿತು. ಮಿಂಚು ಥಳಥಳನೆ ಹೊಳೆಯುತ್ತಿತ್ತು. ಜೊತೆಗೆ ಎಡೆ ಬಿಡದೆ ಸಿಡಿಲು ಸಿಡಿಯುತ್ತಿತ್ತು. ಹೀಗೆ ಪರಾಂಬೆ ರಾಕ್ಷಸರಿಂದ ಮುಚ್ಚಲ್ಪಟ್ಟಳು. ಚಕ್ಷುರನು ರಥವೇರಿ ಬೊಬ್ಬೆ ಇಟ್ಟು ಶರ ಪ್ರಯೋಗ ಮಾಡಿದನು. ಮತ್ತೆ ಮರುಕ್ಷಣದಲ್ಲಿಯೇ ಭೂಮಿಯ ಮೇಲೆ ನಿಂತು ಬಾಣ ಬಿಟ್ಟನು. ಒಡನೆ ಆಕಾಶಕ್ಕೆ ಹಾರಿ ಅಲ್ಲಿಂದ ಜಗನ್ಮಾತೆಯ ಮೇಲೆ ಬಾಣಗಳನ್ನು ಸುರಿಸಿದನು. ಋಷಭನೇ ಕೇಳು, ಪರಾಂಬೆ ಸ್ವಯಂ ಮಾಯೆಯಲ್ಲವೇ? ಆಕೆಯ ಮುಂದೆ ಯಾವ ಮಾಯೆ ತಾನೇ ನಡೆದೀತು? ರಾಕ್ಷಸನ ಮಾಯೆಯೆಲ್ಲ ಸುಳ್ಳಿನ ಮಾಯೆಯಾಯಿತು. ಬರೀ ತೋರಿಕೆಯ ಮಾಯೆಯಾಗಿತ್ತು. ಆ ಮಾಯೆ ಕ್ಷಣ ಮಾತ್ರದಲ್ಲಿ ಬದಲಾಯಿತು. ರಾಕ್ಷಸನು ಬಯಲಿಗೆ ಬಂದ. ಒಡನೆ ದೇವಿಯ ಮೇಲೆ ಶರವರ್ಷ ಮಾಡಿ ಶೂಲ ಹಿಡಿದು ನುಗ್ಗಿದ. ಸಿಂಹವನ್ನು ಭಯಂಕರವಾಗಿ ತಿವಿದ. ಕೂಡಲೇ ದೇವಿಯು ಅವನ ಶೂಲವನ್ನು ಕತ್ತರಿಸಿ ಶಿವನ ತ್ರಿಶೂಲದಿಂದ ಬಲವಾಗಿ ಅಸುರರನ್ನು ತಿವಿದಳು. ತ್ರಿಶೂಲವು ಎದೆಗೆ ನಾಟಿತು. ರಾಕ್ಷಸನು ಭೂಮಿಯ ಮೇಲೆ ಬಿದ್ದನು. ಅದನ್ನು ಕಂಡ ರಾಕ್ಷಸರು ದ್ವಿಗುಣಬಲದಿಂದ ದೇವಿಯ ಮೇಲೆ ಬಿದ್ದರು. ದೇವಿಯು ಕೆಲವರನ್ನು ಖಡ್ಗದಿಂದ ಕಡಿದು ಹಾಕಿದಳು. ಮತ್ತೆ ಕೆಲವರನ್ನು ಭಯಂಕರವಾದ ಗದೆಯಿಂದ ಅಪ್ಪಳಿಸಿದಳು. ಕೆಲವರನ್ನು ಮುಸಲಿದಿಂದ ಯಮಪುರಿಗೆ ಅಟ್ಟಿದಳು. ಕೆಲವರನ್ನು ವಜ್ರಾಯುಧದಿಂದ ಕೊಂದಳು. ಕೆಲವರನ್ನು ಚಕ್ರದಿಂದ ಧರಣಿಯ ಮೇಲೆ ಮಲಗಿಸಿದಳು. ಹೀಗೆ ಆ ರಾಕ್ಷಸ ಸೈನ್ಯವೆಲ್ಲವನ್ನು ಮಹಾಲಕ್ಷ್ಮಿಯು ನಾಶ ಮಾಡಿದಳು. ಚಕ್ಷುರಾಕ್ಯನು ಸತ್ತ ಸ್ಥಳದಲ್ಲಿ ಸುತ್ತಲೂ ಅವನ ಸೈನಿಕರ ಹೆಣಗಳು ಲೆಕ್ಕವಿಲ್ಲದಷ್ಟು ಬಿದ್ದು ರಕ್ತದ ನದಿ ಹರಿಯುತ್ತಿತ್ತು. ಭೂತಗಳು ದೇವಿಯನ್ನು ಅರಸುತ್ತ ಕುಣಿದಾಡುತ್ತಿದ್ದವು. ಈ ರೀತಿ ಚಕ್ಷುರನು ಸಾಯಲು ಆ ಕ್ಷಣವೇ ದೇವತೆಗಳು ಅದನ್ನು ಕಂಡು ದೇವಿಯನ್ನು ಕುರಿತು, ತಾಯೇ, ನೀನು ನಮ್ಮೆಲ್ಲರನ್ನು ರಕ್ಷಿಸಿದೆ. ಸಜ್ಜನರ ಬಂಧು ನೀನು. ದುರ್ಜನರನ್ನು ಶಿಕ್ಷಿಸುವ ಮಹಾಮಾತೆ, ನಿನಗೆ ಜಯವಾಗಲಿ ಎಂದು ಧ್ಯಾನಿಸಿ ಚಿದಾನಂದಾತ್ಮ ಗುರುವವರನ್ನು ನೆನೆದರು. ಚಕ್ಷುರವಧೆ ಎಂಬ ಷಷ್ಠೋಧ್ಯಾಯವು ಮುಗಿದುವುದು. ಮಹಿಷಾಸುರ ಮರ್ಧಿನಿ ಗಾಯತ್ರಿ. ಓ ಮಹಿಷಾಸುರ ಮರ್ಧಿನಿ ಚ ವಿದ್ಮಹೇ ದುರ್ಗಾಯೇ ಚ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್.